ಪ್ರಧಾನಮಂತ್ರಿ ಆಶಯದಂತೆ 2023ಕ್ಕೆ ಸೂರು ಇಲ್ಲದೆ ಯಾರೂ ಇರಬಾರದು ಎಂಬ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷ ಮನೆ ನಿರ್ಮಾಣ ಮಾಡಲು ಉದ್ದೇಶ ಹೊಂದಿದ್ದೇವೆ ಎಂದು ಸಚಿವ ಸೋಮಣ್ಣ ಹೇಳಿದರು. ನರಿಕೊಂಬು ವೀರಭದ್ರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 10 ಲಕ್ಷ ಮನೆ ನಿರ್ಮಾಣದ ಕಾರ್ಯದ ಜೊತೆ ಪ್ರತಿ ಹಂತದ ಪರಿಶೀಲನೆ ನಡೆಸಲಾಗುವುದು ಮತ್ತು ಅರ್ಹರಿಗೆ ಸಿಗುವ ರೀತಿಯಲ್ಲಿ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ಪೂರಿ ಅವರು ನಮಗೆ 1.5 ಲಕ್ಷ ಮನೆಗಳನ್ನು ಕೊಡೋದಕ್ಕೆ ಮೌಖಿಕವಾಗಿ ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಒಂದು ಕಡೆ ಮನೆಗಳು ಕಟ್ಟೋದು, ಮತ್ತೊಂದು ಕಡೆ ನಾನು ಪೂರ್ತಿ ರಿವ್ಯೂ ಮಾಡಿದ್ದೀನಿ. ನಾವು ಬಂದ ಮೇಲೆ 3560 ಎಕರೆಗೂ ಮೇಲ್ಪಟ್ಟು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಡವರಿಗೆ ಸೈಟ್ಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಜಾಗವನ್ನು ಪರ್ಚೇಸ್ ಮಾಡಿದ್ದೀವಿ. ಅದು ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಮಾಡಿದ್ದೀವಿ. ಅಥವಾ ಒಂದು 750-800 ಕೋಟಿ ಮೂಲಭೂತ ಸೌಕರ್ಯ ಬೇಕಾಗಿದೆ. ಅದನ್ನು ಕೂಡ ಈ ಬಡ್ಜೆಟ್ನಲ್ಲಿ ಸೇರಿಸಿ ನಾವು 97,000 ಸೈಟ್ಗಳನ್ನು ಮುಂದಿನ ಏಪ್ರಿಲ್, ಮೇ, ಜೂನ್, ಜುಲೈ ಒಳಗಡೆ ಕೊಡ್ತಾ ಇದ್ದೀವಿ. ನನ್ನ ಉದ್ದೇಶ ಇಷ್ಟೇ, ಪ್ರಧಾನಮಂತ್ರಿಗಳ ಆಶಯ 2023ಕ್ಕೆ ಸೂರಿಲ್ಲದವರು ಒಬ್ಬರು ಇರಬಾರ್ದು. ಯಾವುದೇ ಪಾರ್ಟಿ ಅನ್ನೋದಕ್ಕೆ ಹೋಗಬೇಡಿ, ಸೂರಿಲ್ಲದವರಿರೋ ಜಿನಿಯನ್ ಆಗಿರೋರಿಗೆ ಇದು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ನಾವು 10 ಲಕ್ಷ ಮನೆಗಳನ್ನು ಕಟ್ಟೋದು ಮುಗಿಸೋದು ಒಂದು ಕಡೆ, ಮತ್ತೊಂದು ಕಡೆ ಇವತ್ತು ನಾವು 1 ಲಕ್ಷಕ್ಕೂ ಮೇಲ್ಪಟ್ಟು ಸೈಟ್ಗಳನ್ನು ಕೊಡ್ತಕ್ಕಂಥದ್ದು. ಮೂರನೇದು, ಒಂದು ಐತಿಹಾಸಿಕ ತೀರ್ಮಾನ ದಿವಂಗತ ದೇವರಾಜ ಅರಸು ಆದಮೇಲೆ ರಾಜ್ಯದಲ್ಲಿದ್ದಂಥ 2400 ಕೊಳಚೆ ಪ್ರದೇಶಗಳಲ್ಲಿ 8,500 ಎಕರೆಗೂ ಮೇಲ್ಪಟ್ಟು ಜಾಗದಲ್ಲಿ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಬೃಹತ್ ಬೆಂಗಳೂರು ಹೀಗೆ ಎಲ್ಲ ಕಡೆಯಲ್ಲೂ ಸ್ಲಮ್ಗಳಿದ್ದು, ಘೋಷಿತ ಸ್ಲಮ್ಗಳು. ಆ ಸ್ಲಮ್ನವ್ರಿಗೆ ವೋಟ್ ಬ್ಯಾಂಕ್ ಆಗಿ ನಾವು ಉಪಯೋಗಿಸ್ಕೋತಾ ಇದ್ವಿ. ಆ ವೋಟ್ ಬ್ಯಾಂಕನ್ನು ಎಲ್ಲ ಒಂದು ಕಡೆ ಶಾಶ್ವತವಾದ ಯೋಜನೆ ಮಾಡೋಣ ಅನ್ನೋ ದೃಷ್ಟಿಯಿಂದ ನಾವು ಒಂದು ರಸ್ತೆಗೆ ಹೋದರೆ, ಒಂದು ಬಡಾವಣೆಗೆ ಹೋದರೆ 500-600 ಮನೆಗಳು ಹೈ ಕ್ಲಾಸ್ ಇರೋದು, ಅಲ್ಲಿಂದ ಒಂದು 200 ಮನೆ 300 ಮನೆ ಇರತಕ್ಕಂಥ ಗುಡಿಸಲು ಅದು ಹಾಗೆ ಇತ್ತು. ಅದಕ್ಕೆ 100ಕ್ಕೆ 100 ಅವರಿಗೆ ಪ್ರಾಪರ್ಟಿ ರೈಟ್ಸನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಈಗಾಗಲೇ ನಾವು ಪತ್ರಗಳನ್ನು ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಬರಬೇಕಾಯಿತು, ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಅದು 3,12,000 ಕುಟುಂಬಗಳು ಇದಕ್ಕೆ ಅನುಕೂಲ ಆಯ್ತದೆ. ಈ ಉದ್ದೇಶಕ್ಕೋಸ್ಕರವಾಗಿ ಕರ್ನಾಟಕದ ವಸತಿ ಇಲಾಖೆ, ಅದು ರಾಜೀವ್ ಗಾಂಧಿ ಇರ್ಬೋದು, ಮತ್ತು ಸ್ಲಮ್ ಕೊಳಚೆ ಅಭಿವೃದ್ಧಿ ಮಂಡಳಿ ಇರ್ಬೋದು, ಮತ್ತು ಕುರ ಮಂಡಳಿ ಇರ್ಬೋದು, ಈ ಮೂರು ಕೂಡ ಒಂದು ಒಳ್ಳೆ ತೆಕ್ಕೆಗೆ ಬಂದಿದೆ. ನನಗೆ ತಿಳಿದ ಮಟ್ಟಿಗೆ ರಾಜೇಶ್ ನಾಯ್ಕರಿಗೆ ನಾನು ಇವಾಗ ಕೊಟ್ಟಿದ್ದೇನಕ್ಕೆ ಅಂದರೆ ರಾಜೇಶ್ ನಾಯ್ಕರ ಕ್ರಿಯಾ